ನಮಸ್ಕಾರ. ರಿಯಲ್ ಎಸ್ಟೇಟ್ ಗ್ರಾಹಕರೇ ಎಚ್ಚರ ಈ ಸರಣಿ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮ ಬಳಿ ಒಂದಿಷ್ಟು ಹಣ ಇದ್ದಾಗ ಯಾವುದರಲ್ಲಾದರೂ ಒಂದು ಕಡೆ ಅದನ್ನು ಇನ್ವೆಸ್ಟ್ ಮಾಡಿ ಮುಂದೆ ಅದು ನಮಗೆ ಲಾಭದಾಯಕವಾಗಿ ಪರಿಣಮಿಸಬೇಕು ಎನ್ನುವಂಥ ಒಂದು ಕನಸು ಗುರಿ ನಮ್ಮಲ್ಲಿರುವುದು ಸಹಜ. ಅಂತಹ ಸಮಯದಲ್ಲಿ ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು ಎನ್ನುವುದು ಸಾಕಷ್ಟು ಬಾರಿ ನಮಗೆ ಗೊಂದಲಕ್ಕೆ ಕೂಡ ತಳ್ಳುತ್ತದೆ. ಅದು ಭೂಮಿಯ ಮೇಲೆ ಇರಬಹುದಾ, ಅಥವಾ ಚಿನ್ನದ ಮೇಲೆ ಇರಬಹುದಾ, ಅಥವಾ ಶೇರ್ಸ್ ಮೇಲೆ ಇರಬಹುದಾ, ಅಥವಾ ಮತ್ತೊಂದು ಯಾವುದಾದ್ರೂ ನಮಗೆ ಭವಿಷ್ಯದಲ್ಲಿ ಲಾಭವನ್ನು ತಂದು ಕೊಡಬಲ್ಲಂತಹ ಒಂದು ಇನ್ವೆಸ್ಟ್ಮೆಂಟ್ ಯಾವುದಿರಬಹುದು ಎನ್ನುವುದನ್ನು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿಸಿಕೊಡಲಿಕ್ಕಿದ್ದಾರೆ ಪಾರ್ವತಿ ಪ್ರಾಪರ್ಟೀಸ್ ಇದರ ಮಾಲೀಕರಾಗಿರುವಂಥ ಡಾಕ್ಟರ್ ಗುಣರಂಜನ್. ನಾನು ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಡಾಕ್ಟರ್. ಸೊ ಒಂದು ಕಡೆಯಲ್ಲಿ ಕೊರೋನಾ ಆಗಿ ಮುಗ್ದಷ್ಟೇ ನಾವು ಒಂದು ವರ್ಷ, ಇವತ್ತು ಏನು ನಾಡ್ದು ಲಾಕ್ಡೌನ್ PM ಘೋಷಣೆ ಮಾಡಿ ಒಂದು ವರ್ಷ ಆಗುತ್ತೆ. ಆ ಟೈಮಲ್ಲಿ ಬಂಗಾರದ ರೇಟ್ ನಮಗೆಲ್ಲ ಗೊತ್ತಿರುವ ಹಾಗೆ ಸಾಕಷ್ಟು ಜಾಸ್ತಿ ಆಗಿತ್ತು ಈ ಕೊರೋನಾದ ಅವಧಿಯಲ್ಲಿ ಅಥವಾ ಲಾಕ್ಡೌನ್ ಟೈಮಲ್ಲಿ. ನಂತರ ಕೆಲವು ಸಮಯ ಬಳಿಕ ಶೇರ್ಸಿಗೆ ಯಾರು ಮ್ಯೂಚುವಲ್ ಫಂಡ್ ಅದಕ್ಕೆಲ್ಲ ಹಾಕಿದವರು ಸಾಕಷ್ಟು ಲಾಭವನ್ನು ಪಡೆದುಕೊಂಡ್ರು. ಆದರೂ ತಾವು ಒಬ್ಬರು ಬಿಲ್ಡರ್ ಆಗಿ ಇವತ್ತಿಗೂ ಕೂಡ ಅಥವಾ ಈ ಕಾರ್ಯಕ್ರಮದಲ್ಲಿ ಕೂಡ ನನಗನ್ನಿಸ್ತಾ ಉಂಟು, ಬಹುಶಃ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ರಿಯಲ್ ಎಸ್ಟೇಟ್ ಮೇಲೆ ಮಾಡಿ, ಅಥವಾ ಕಮರ್ಷಿಯಲ್ ಪ್ರಾಪರ್ಟೀಸ್ ಮೇಲೆ ಮಾಡಿ, ಅಥವಾ ಫ್ಲ್ಯಾಟ್ಗಳ ಮೇಲೆ ಮಾಡಿ ಅಂತ ಹೇಳಬಹುದೇನೋ ಅಂತ. ನಿಜಕ್ಕೂ ಹಾಗೆ ಹೇಳ್ತೀರಾ ಅಥವಾ ನಿಮ್ಮ ಅನಿಸಿಕೆಗಳು ಬೇರೆ ಇದೆಯಾ? ನೋಡಿ, ಈಗ ಇದು ಕಾರ್ಯಕ್ರಮ ರಿಯಲ್ ಎಸ್ಟೇಟು ಮತ್ತು ನಾನೊಬ್ಬ ಬಿಲ್ಡರ್ ಅಂತ ಹೇಳ್ತಾ ಇದ್ದೇನೆ. ಬಟ್ ಈ ವೈಡ್ ಆಗಿ ನೋಡಿದ್ರು ಕೂಡ ನಾನು ಬಯಾಸ್ ಆಗಿ ಮಾತಾಡ್ತಾ ಇಲ್ಲ. ರೈಟ್ ನಾವು ಈಗ ಇದು ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟೇ ಟೈಮು. ಬಟ್ ನೀವು ಹೇಳಿದ್ದಕ್ಕೆ ನಾನೇನು ಅದು ರಾಂಗ್ ಅಂತ ಹೇಳೋದಿಲ್ಲ. ದರ್ ಇಸ್ ಈ ಎಲ್ಲ ಅಸೆಟ್ಗಳಲ್ಲಿ ಒಂದು ಇಂಟರ್ ಕನೆಕ್ಷನ್ ಇದೆ. ಯಾವುದೀಗ ಗೋಲ್ಡ್ ಆಗಿರ್ಬೋದು, ನೀವು ಹೇಳಿದ್ರಿ ಗೋಲ್ಡಿಗೆ ಒಳ್ಳೆ ರೇಟು ಆಗಿದೆ ಕೊರೋನಾ ಟೈಮಲ್ಲಿ ಅಂತ ಹೇಳಿ, ದ್ಯಾಟ್ ಈಸ್ ರೈಟ್. ಮತ್ತು ನೀವು ಹೇಳಿದ್ರಿ ಈಗ ಶೇರ್ ಒಳ್ಳೆ ಓಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀರಿ, ಅದು ಸತ್ಯ. ಮತ್ತು ರಿಯಲ್ ಎಸ್ಟೇಟು ಅಂದರೆ ಪಿಕಪ್ ಆಗ್ತಾ ಇದೆ, ಹಾಗಿರುವಾಗ ಯಾವುದು ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸತ್ಯ ಆ್ಯಕ್ಚುಲಿ. ನೋಡಿ, ಈ ಎಲ್ಲ ಅಸೆಟ್ಗಳಿಗೂ ಒಂದು ಕನೆಕ್ಷನ್ ಇದೆ, ಇಂಟರ್ ಕನೆಕ್ಷನ್ ಇದೆ. ಅಂದರೆ ಒಂದು ಓಡುವಾಗ ಒಂದು ಓಡುವುದಿಲ್ಲ, ಒಂದು ಮತ್ತೊಂದು ಓಡುವಾಗ ಇದು ಓಡುವುದಿಲ್ಲ, ಹಾಗೊಂದು ಇದಿದೆ. ಅಂದರೆ ಈ ಅಸೆಟ್ಗಳನ್ನು ನೀವು ಕ್ಲಾಸಿಫಿಕೇಷನ್ ಮಾಡ್ಬೋದು. ಒಂದು ಏನಂತ ಹೇಳಿದರೆ ರಿಸ್ಕಿಯರ್ ಅಸೆಟ್ ಅಂತ ಮಾಡ್ಬೋದು, ಮತ್ತೊಂದು ನಾನ್ ರಿಸ್ಕಿಯರ್ ಅಸೆಟ್. ಈ ರಿಸ್ಕಿಯರ್ ಅಸೆಟ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಅದರಲ್ಲಿ ರಿಸ್ಕ್ ಜಾಸ್ತಿ, ಆದರೆ ರಿಟರ್ನ್ಸ್ ಹೈ, ROI ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ, ಅದು ಜಾಸ್ತಿ. ಅದೇ ನಿಮಗೆ ಈ ನಾನ್ ರಿಸ್ಕಿಯರ್ ಆ್ಯಸೆಟಲ್ಲಿ ರಿಟರ್ನ್ಸ್ ಕಡಿಮೆ ಇರುತ್ತೆ, ಬಟ್ ರಿಸ್ಕ್ ತುಂಬ ಕಡಿಮೆ ಇರ್ತದೆ. ಇದು ನೀವು ಬೇಸಿಕ್ ಇದು ಕ್ಲಾಸಿಫಿಕೇಶನ್ ನೆನ್ಪಿಟ್ಕೊಳ್ಳಿ. ಈ ರಿಸ್ಕಿಯರ್ ಅಸೆಟ್ ಅಂದರೆ ಯಾವುದಾಗಿದ್ರೆ, ರಿಸ್ಕಿಯರ್ ಅಸೆಟ್ ಅಂತ ಹೇಳಿದರೆ ನಿಮಗೆ ಶೇರ್ಸು, ಮ್ಯೂಚುವಲ್ ಫಂಡು, ಇದೆಲ್ಲ ನಿಮಗೆ ರಿಸ್ಕಿಯರ್ ಅಸೆಟು. ಅಟ್ ದ ಸೇಮ್ ಟೈಮ್ ನಿಮಗೆ ನಾನ್ ರಿಸ್ಕಿಯರ್ ಅಸೆಟ್ ಯಾವುದು? ಇಂಟರ್ನ್ಯಾಷನಲ್ ಕರೆನ್ಸಿ ಅಂದರೆ ಗೋಲ್ಡು, ಸಿಲ್ವರು, ಬ್ಯಾಂಕ್ ಡೆಪಾಸಿಟು, ಬಾಂಡು, ಇದೆಲ್ಲ ನಾನ್ ರಿಸ್ಕಿಯರ್ ಅಸೆಟ್. ಆದರೆ ಅದರಲ್ಲಿ ರಿಟರ್ನ್ಸ್ ಕಡಿಮೆ ಅಂತ ಹೇಳ್ತಾರೆ. ಆದರೆ ಈ ಅಸೆಟ್ಗಳ ಕ್ಲಾಸಿಫಿಕೇಷನ್ನು ಮತ್ತು ಯಾವುದು ಯಾವಾಗ ಏರ್ತದೆ ಅಂತ ಹೇಳೋದನ್ನು ನೀವೊಂದು ರಫ್ ಆಗಿ ನಾನು ತಿಳಿಸ್ಕೊಡ್ತೇನೆ. ಅದನ್ನು ನೀವು ತಿಳ್ಕೊಳ್ತು ಅಂತ ಹೇಳಿದ್ರೆ ನೀವೀಗ ಹೇಳಿದ ಇದಕ್ಕೆ ಆನ್ಸರ್ ಸಿಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಹೇಳಿದ್ರಿ ಆ್ಯಕ್ಚುಲಿ ಏನು, ಈ ಗೋಲ್ಡಿಗೆ ತುಂಬ ರೇಟ್ ಜಾಸ್ತಿ ಆಗಿದೆ, ಅದು ಸತ್ಯ. ಆ್ಯಕ್ಚುಲಿ ನಿಮ್ಮ ಕೊರೋನಾ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಪ್ರಾಬಬ್ಲಿ ಐ ಥಿಂಕ್ 3,500 3,500 ಗ್ರಾಮಿಗೇನ ಆ ರೀತಿಯ ಅಂದಾಜಲ್ಲಿ ಇತ್ತು ರೇಟು. ಮತ್ತು ಅದು ಪೀಕಿಗೆ ಹೋಗಿ ನಿಮ್ಮ ಆ ಟೈಮಲ್ಲೇ ಪೀಕಿಗೆ ಹೋಗಿ ಕೆಲವೇ ತಿಂಗಳುಗಳಲ್ಲಿ ನಿಮಗೆ ಸಾಧಾರಣ 4,500 5,000 ತನಕ ಏನೋ ಟಚ್ ಆಗಿದೆ ಅಂತ ಅದರ ರೇಟು ಆಗಿದೆ. ಅದು ಆ ರೀತಿ ಹೋಗಿದೆ. ನೋಡಿ, ಯಾವಾಗಲೂ ಏನಾಗ್ತದೆ ಅಂತ ಹೇಳಿದರೆ ಈ ಶೇರ್ಸ್ ಅಂದರೆ ಏನು, ಅದು ಯಾಕೆ ಅಂತ ಹೇಳ್ತೇನೆ. ಈಗ ಗೋಲ್ಡಿಗೆ ನಿಮ್ಮ ಈ ಕೊರೋನಾ ಟೈಮಲ್ಲಿ ರೇಟ್ ಜಾಸ್ತಿ ಆದದ್ದು ಯಾಕೆ ಅಂತ ಹೇಳ್ತೇನೆ. ಈ ಶೇರ್ಸ್ ಅಂದರೆ ಎಂತ? ಶೇರ್ಸ್ ಅಂತ ಹೇಳಿದರೆ ನೀವು ಖಾಲಿ ಹೆಚ್ಚಿನವರು ಶೇರ್ಸ್ ಅಂದರೆ ಏನು ಅಂತಲೇ ತಿಳ್ಕೊಳ್ಳೋದಿಲ್ಲ. ಶೇರ್ಸ್ ಅಂತ ಹೇಳಿದರೆ ಯಾವುದೇ ಒಂದು ಕಂಪನಿಯ ಓನರ್ಶಿಪ್. ಈಗ ನಾನು ರಿಲಯನ್ಸಿದು 4 ಶೇರ್ ತಗೊಂಡೆ ಅಂತ ಇಟ್ಕೊಳ್ಳಿ. ನೀವು 4 ಶೇರ್ ನಾನು ತಗೊಳ್ಳೋದು ಅಂತ ಹೇಳಿದರೆ ಅಷ್ಟು ಪೋರ್ಷನ್, ಅಷ್ಟು ಎಷ್ಟು 4 ಶೇರ್ನ ಪೋರ್ಷನ್ ಎಷ್ಟಾಗ್ತದ ಅಷ್ಟರ ಮಾಲೀಕ ನಾನು ಮಾಲೀಕ ಆಗೋದು. ಅಂದರೆ ಈ ಕಂಪ್ನಿ ಶೇರ್ಸ್ ಯಾವಾಗ ಜನ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದರೆ, ಗೌರ್ಮೆಂಟ್ ಯಾವಾಗ ಬಿಸ್ನೆಸ್ಸಿಗೆ ಸಪೋರ್ಟಿವ್ ಆಗಿರ್ತದೆ, ಗೌರ್ಮೆಂಟ್ ಯಾವಾಗ ಬಿಸ್ನೆಸ್ಗಳಿಗೆ ತುಂಬ ಹೆಲ್ಪ್ ಮಾಡ್ತದೆ, ಅಂದರೆ ಲೋನ್ ಈಸಿಲಿ ಅವೈಲೇಬಲ್ ಆಗಬೇಕು, ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟಿಗೆ ತುಂಬ ಫೇವರ್ ಆಗಿರಬೇಕು, ಕಾರ್ಪೊರೇಟ್ ಲೋನ್ಸ್ ತುಂಬ ಈಸಿಯಲ್ಲಿ ಸಿಗಬೇಕು, ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಸ್ ಯಾವುದೆಲ್ಲ ಲೋನ್ ಕೊಡಲಿಕ್ಕೆ ಇಂಟ್ರೆಸ್ಟ್ ರೇಟ್ ಇದೆಯಾ ಅದು ತುಂಬ ಕಡಿಮೆ ಇರಬೇಕು. ಮತ್ತು ಈ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ
ಇಂಡಿಯಾಕ್ಕೆ ಬರುವ ಹಣ ಎರಡು ರೀತಿಯಲ್ಲಿದೆ. ಒಂದು FDI, FII ಅಂತ. ಒಂದು ಫಾರಿನ್ ಇಂಡೈರೆಕ್ಟ್ ಇನ್ವೆಸ್ಟ್ಮೆಂಟು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಅವರಿಗೆಲ್ಲ ಇದು ಅನುಕೂಲವಾಗಿರುವ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಬಿಸ್ನೆಸ್ಸಿಗೆ ತುಂಬ ಸಪೋರ್ಟಿವ್ ಆಗ್ತದೆ. ಈ ಬಿಸ್ನೆಸ್ಸಿಗೆ ಯಾವಾಗ ತುಂಬ ಸಪೋರ್ಟಿವ್ ಆಗಿ ಇದೆಯಾ, ಜನರು ಶೇರ್ಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನೀವು ನಾನು ತಗೊಳ್ಳೋದನ್ನು ಹೇಳೋದಲ್ಲ, ನೀನು ಹೊರಗಿಂದ ಇದನ್ನು ನಮಗಿಂತೆಲ್ಲ ಎಷ್ಟೋ ಹೆಚ್ಚು ತಿಳಿದವರು ಇರ್ತಾರೆ. ಅವ್ರೇನು ಮಾಡ್ತಾರೆ, ಈಗ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಒಳ್ಳೇದು ಮಾರ, ಆ ಕಂಪ್ನಿಗೆ ಒಳ್ಳೆ ಫ್ಯೂಚರ್ ಉಂಟು. ಫಾರ್ ಎಕ್ಸಾಂಪಲ್, ಈಗ ಇನ್ನು ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದಕ್ಕೆ ಒಳ್ಳೆ ಫ್ಯೂಚರ್ ಉಂಟು. ಅಥವಾ ಹಾಗಿದ್ದದ್ದು ಈಗ ಮೆಡಿಕಲ್ಗೆ ತುಂಬ ಇಂಪಾರ್ಟೆನ್ಸ್ ಉಂಟು. ಹಾಗಾಗುವಾಗ ಏನು ಮಾಡ್ತಾರೆ, ಅದರ ಪರ್ಟಿಕ್ಯುಲರ್ ಕಂಪ್ನಿಗಳು, ರಿಲಯನ್ಸಾ ಯಾವುದೋ ಬೇರೆ ಯಾವುದೋ ಇದೆ ಕಂಪನಿ, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅದರ ಮಾಲೀಕರಾಗಲಿಕ್ಕೆ ಬಯಸ್ತಾರೆ. ಮಾಲೀಕರಾಗಲಿಕ್ಕೆ ಬಯಸು ಅಂತ ಹೇಳಿದ್ರೆ ಏನು, ಅವರು ಅದರ ಪರ್ಟಿಕ್ಯುಲರ್ ಶೇರನ್ನು ಅವರು ಪರ್ಚೇಸ್ ಮಾಡ್ತಾರೆ. ಶೇರನ್ನು ಅವರು ಪರ್ಚೇಸ್ ಮಾಡಿದ ಕೂಡಲೇ ಅವರು ಅಷ್ಟು ಪೋರ್ಷನ್ನ ಮಾಲೀಕರಾಗ್ತಾರೆ. ಆದರೆ ಅದೇ ರೀತಿ ಆ ಬಿಸ್ನೆಸ್ಸಿಗೆ ಸಪೋರ್ಟ್ ಆಗಿದ್ದ ಕಾರಣ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ. ಬಿಸ್ನೆಸ್ ಇಂಪ್ರೂವ್ ಆಗೋದನ್ನು ನೋಡಿ ನೀವು ಇನ್ವೆಸ್ಟ್ ಮಾಡಿದ್ದೀರಿ, ನಾನು ಸಹ ಇನ್ವೆಸ್ಟ್ ಮಾಡ್ತೇನೆ, ಇನ್ನೊಬ್ಬ ಸಹ ಇನ್ವೆಸ್ಟ್ ಮಾಡ್ತಾನೆ. ಅವಾಗ ಏನಾಗ್ತದೆ, ಶೇರ್ ಇದು ಪ್ರೈಸ್ ಮೇಲೆ ಹೋಗ್ತದೆ. ಹಾಗಾಗಿ ಯಾವಾಗ ಗೌರ್ಮೆಂಟು ಬಿಸ್ನೆಸ್ಸಿಗೆ ಸಪೋರ್ಟ್ ಆಗಿ ಇದೆಯಾ ಆವಾಗ ಶೇರ್ಸ್ ಖರೀದಿ ಅತ್ಯುತ್ತಮ. ಈಗ ನೀವು ಈಗಿದ್ದ ಸಿಚುವೇಶನ್ ನೋಡಿಬೇಕಾದ್ರೆ, ಈಗ ಒಳ್ಳೆ ಇಂಟ್ರೆಸ್ಟ್ ರೇಟ್ಗಳು ತುಂಬ ಕಡಿಮೆ, ನಿಮಗೆ ಗೌರ್ಮೆಂಟ್ ಎಲ್ಲ ರೀತಿ ಬಿಸ್ನೆಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ. ಯಾವುದೇ ರೀತಿ ಬರ್ಡನ್ ಹಾಕೋದಿಲ್ಲ, ಪ್ರೊಸೀಜರ್ಸ್ ಈಸಿ ಇದೆ, ಮೇಕ್ ಇನ್ ಇಂಡಿಯಾ ಹಾಗೀಗೆ ಎಲ್ಲವೂ. ಈಗ ಕೊರೋನಾದ ನಂತರ ಈಗಂತೂ ವ್ಯಾಕ್ಸಿನ್ ಕೂಡ ಬಂತು ಅಂತ ಹೇಳಿ ಆದಮೇಲೆ ಬಿಸ್ನೆಸ್ಗೆ ಈಸಿ ಇದೆ. ಆದ್ದರಿಂದಾಗಿ ಶೇರ್ಸ್ ಈಗ ಏರ್ತಾ ಇದೆ ನೋಡಿ. ಅದಕ್ಕೆ ತದ್ವಿರುದ್ಧ ಟೈಮನ್ನು ನೀವು ಒಮ್ಮೆ ಇಮ್ಯಾಜಿನ್ ಮಾಡಿ. ಅಂದರೆ ಬಿಸ್ನೆಸ್ಗೆ ಆಪರ್ಚುನಿಟಿಯೇ ಇಲ್ಲ, ನಾಳೆ ಏನು ಅಂತ ಗೊತ್ತಿಲ್ಲ, ಕಷ್ಟ ಇದೆ. ಯಾಕೆ, ಲಾಕ್ಡೌನು, ಕೊರೋನಾ, ಆಸ್ತಿ ನೀವು ಹೇಳಿದ್ರಲ್ಲ ಗೋಲ್ಡಿಗೆ ಏರಿತು ಅಂತ ಹೇಳಿ, ಆ ಟೈಮನ್ನು ಒಂದು ಸ್ವಲ್ಪ ನೀವು ಯೋಚನೆ ಮಾಡಿ. ನಮ್ಮ ಜಾಬ್ ಏನಾಗ್ತದೆ ಗೊತ್ತಿಲ್ಲ, ಕಂಪನಿಗಳು ಯಾವುದಿನ್ನು ಮೇಲೆ ಬರ್ತದೆ ಗೊತ್ತಿಲ್ಲ, ನಾಳೆ ಬದುಕಿರ್ತೇವ ಅದುವೇ ಗೊತ್ತಿರಲಿಲ್ಲ. ಅವಾಗ ಎಲ್ಲರೂ ಒಂದು ರೂಮಿನೊಳಗೆ ಎಷ್ಟೋ ತಿಂಗಳು ಕೂತಿದ್ದೇವೆ ನಾವು. ಆವಾಗ ಜನರು ಏನು ಮಾಡ್ತಾರೆ, ಯಾರು ಕೂಡ ಕಂಪನಿಯ ಮಾಲೀಕರಾಗಲಿಕ್ಕೆ ಬಯಸುವುದಿಲ್ಲ, ಆವಾಗ ಯಾರು ಕೂಡ ಬಿಸ್ನೆಸ್ ಶುರು ಮಾಡಲಿಕ್ಕೆ ಬಯಸುವುದಿಲ್ಲ. ಆವಾಗ ಏನು ಮಾಡೋದು, ಈಗ ನಿಮ್ಮ ಹತ್ರ ಇರೋದು ಲಿಮಿಟೆಡ್ ಹಣ, ಆದರೆ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್, ಅಂದರೆ ತುಂಬ ಹಣ ಇರುವ ಇಂಡಿವಿಜುವಲ್ಸ್ ಇರ್ತಾರೆ, ಕಾರ್ಪೊರೇಟ್ ಇನ್ವೆಸ್ಟರ್ಸ್ ಇರ್ತಾರೆ, ಮತ್ತು ಅದೇ ನಾನು ಹೇಳಿದೆ FII, FDI ಇವರೆಲ್ಲ ಇರ್ತಾರೆ. ಏನು ಮಾಡ್ತಾರೆ ಅವರೆಲ್ಲ, ದೇ ಹ್ಯಾವ್ ಟು ಇನ್ವೆಸ್ಟ್ ಇಟ್ ಸಮ್ವೇರ್ ಟು ಸರ್ಕ್ಯುಲೇಟ್ ದ ಮನಿ ಅಲ್ವಾ. ಆವಾಗ ಯಾರಿಗೂ ಬಿಸ್ನೆಸ್ಸಿಗೆ ಅದು ಅನುಕೂಲವಾದ ಸಮಯವೇ ಅಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಇದೇ ಹಣವನ್ನು ಇದು ನಾನ್ ರಿಸ್ಕಿಯರ್ ಅಸೆಟ್ ಅಂತ ಹೇಳಿದರೆ ಮೇಯ್ನ್ಲಿ ಗೋಲ್ಡ್ ಈಸ್ ಕನ್ಸಿಡರ್ಡ್ ಆಸ್ ದ ಇಂಟರ್ನ್ಯಾಷನಲ್ ಕರೆನ್ಸಿ. ಯಾವಾಗಿಂದನೇ ಅದಿದೆ. ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ತಾರೆ, ಸಿಲ್ವರ್ಗೆ ಇನ್ವೆಸ್ಟ್ ಮಾಡ್ತಾರೆ, ಬಾಂಡಿಗೆ ಇನ್ವೆಸ್ಟ್ ಮಾಡ್ತಾರೆ. ಹೀಗೆ ನಾನ್ ರಿಸ್ಕಿಯರ್ ಅಸೆಟಿಗೆ ಹೋಗ್ತದೆ. ಅವಾಗ ಏನಾಗ್ತದೆ, ನೀವು ಸಹ ಗೋಲ್ಡ್ ತೆಗಿತೀರಿ, ನಾನು ಸಹ ಗೋಲ್ಡ್ ತೆಗಿತೇನೆ, ಇನ್ನೊಬ್ಬ ಸಹ ಗೋಲ್ಡ್ ತೆಗಿತಾನೆ. ಅವಾಗ ಗೋಲ್ಡಿಗೆ ಏನಾಗ್ತದೆ, ಡಿಮಾಂಡ್ ತುಂಬ ಜಾಸ್ತಿ ಆಗ್ತದೆ. ಇದರಿಂದಾಗಿ ನಿಮಗೆ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ದರಿಂದಾಗಿ ನೀವೀಗ ನೋಡಿತು ಅಂತ ಹೇಳಿದರೆ, ಕೊರೋನಾದ ಬಿಗಿನಿಂಗಲ್ಲಿ 3,500 ರೇಂಜಲ್ಲಿದ್ದಂತಹ ಗೋಲ್ಡು ಕೊರೋನಾದ ಒಂದು ಲಾಕ್ಡೌನ್ ಎಲ್ಲ ಎಂಡ್ ಆಗಿ ಆ ಟೈಮಿಗೆ ಆಗುವಾಗ ನಿಯರಿಂಗ್ 5,000 ಆಗಿದೆ ಪರ್ ಗ್ರಾಮ್, ಅಷ್ಟಾಗಿದೆ. ಆದರೆ ನೋಡಿ ನೀವು ಅಷ್ಟರ ತನಕ ಸೆನ್ಸೆಕ್ಸ್ ಓಪನ್ ಆಗಿರಲಿಲ್ಲ, ಮಾರ್ಕೆಟೇ ಇರಲಿಲ್ಲ, ನಿಮ್ಮದು BSE ಏನು ಇರಲಿಲ್ಲ ಬಿಸ್ನೆಸ್ಸು. ಅದು ಆವಾಗ ಫುಲ್ಲು ಮಲ್ಕೊಂಡಿತ್ತು, ಏನು ಬಿಸ್ನೆಸ್ ಅನ್ಸರ್ಟನಿಟಿ, ಹಾಗಾಗಿ ಅದು ಫುಲ್ ಮಲ್ಕೊಂಡಿತ್ತು. ಅದೇ ನೀವು ನೋಡಿತು ಅಂತ ಹೇಳಿದರೆ, ಈ ಕೊರೋನಾದ ಇದನ್ನು ಮುಗಿದು ಒಂದು ಸ್ವಲ್ಪ ಸ್ಟಾಕ್ ಸ್ಟಾರ್ಟ್ ಆಗುವಾಗ 30-35,000 ಎಲ್ಲ ಇದ್ದಂಥ ಇದು ಯಾವುದು ನಿಮ್ಮ ಜುಲೈಯಲ್ಲಿ 35,000 ಹತ್ರ ಇದ್ದ ಸೆನ್ಸೆಕ್ಸು ಈಗ 50-51,000 ಅಂದರೆ ಆ ರೇಂಜಿಗೆ ಬಂದು ಮುಟ್ಟಿದೆ. ಯಾಕೆ, ಈಗ ತುಂಬ ಗೌರ್ಮೆಂಟ್ ಫೇವರ್ ಇದೆ ಬಿಸ್ನೆಸ್ಸಿಗೆ, ಆದ ಕಾರಣ ಈಗ ಎಲ್ಲರೂ ಬಿಸ್ನೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ದರಿಂದಾಗಿ ಈ ಬಿಸ್ನೆಸ್ಗಳು ಇಂಪ್ರೂವ್ ಆಗ್ತಾ ಹೋಗ್ತದೆ. ಅದಕ್ಕೆ ಈ ರಿಯಲ್ ಎಸ್ಟೇಟಿಗೆ ಹಾಗಾದರೆ ಕನೆಕ್ಷನ್ ಏನು ಅಂತ ನೋಡಿ. ಈ ಯಾವಾಗ ಬಿಸ್ನೆಸ್ಸಿಗೆ ಸಪೋರ್ಟಿವ್ ಆಗಿ ಇರ್ತದೆ ನಾಗೇಂದ್ರ ಅವರೇ, ನಿಮ್ಮ ಹಾಗೆ ನನ್ನ ಹಾಗೆ ದುಡಿಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದರೆ ಹಣ ಸರ್ಕ್ಯುಲೇಷನ್ಗೆ ಬರ್ತಾ ಹೋಗ್ತದೆ. ಈ ಹಣ ಸರ್ಕ್ಯುಲೇಷನಿಗೆ ಬಂದಾಗ ನಿಮಗೂ ನನಗೆ ಎಲ್ಲರಿಗೆ ಹಣ ಕೈಯಲ್ಲಿ ಬರ್ತದೆ. ಹಣ ಕೈಯಲ್ಲಿ ಬಂದದನ್ನು ಏನು ಮಾಡ್ತೀರಿ, ನಿಮ್ಮ ಕನಸು ಎಂಥದ್ದು, ಎಲ್ಲರಿಗೂ ಬೇಕಾಗೋದು ಒಂದು ಮನೆ. ಆವಾಗ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಈ ರಿಸ್ಕಿಯರ್ ಅಸೆಟಲ್ಲಿಯೂ ರಿಯಲ್ ಎಸ್ಟೇಟ್ ಬರೋದಿಲ್ಲ, ನಾನ್ ರಿಸ್ಕಿಯರ್ ಅಸೆಟಲ್ಲೂ ಬರೋದಿಲ್ಲ. ಇವೊಂದು ರಿಯಲ್ ಎಸ್ಟೇಟ್ ಇಸ್ ದ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್, ಅದು ಈ ಫ್ರೇಮಲ್ಲಿ ಬರೋದಿಲ್ಲ. ಅದು ಈ ಕಂಪನಿಗಳು ಯಾವಾಗ ಒಳ್ಳೆಯದಾಗಿ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿ ಸ್ಟಾಕ್ಸ್ ಯಾವಾಗ ಮೇಲೆ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದ, ಇನಿಷಿಯಲಿ ರಿಯಲ್ ಎಸ್ಟೇಟ್ ಸುಮ್ಮನೆ ಇರ್ತದೆ. ಆದರೆ ಈ ಪಿಕಪ್ ತುಂಬ ಆಗಿ ಮೇಲೆ ಹೋಗ್ಕೊಂಡು ಹೋದಾಗ ಆ ರಿಯಲ್ ಎಸ್ಟೇಟ್
ಆಮೇಲೆ ಇದೊಂದು ಸ್ವಲ್ಪ ಮೇಲೆ ಹೋದ ಮೇಲೆ ಇದು ಟೇಕ್ ಆಫ್ ಆಗಲಿಕ್ಕೆ ಸ್ಟಾರ್ಟ್ ಆಗೋದು. ಅಂದರೆ ಅದು ಆವಾಗ ಪ್ಯಾರಲಲ್ ಆಗಿ ಹೋಗೋದಿಲ್ಲ, ಇಮಿಡಿಯೇಟ್ ಹೋಗೋದಿಲ್ಲ. ಅಂದರೆ ರಿಸ್ಕಿಯರ್ ಆ್ಯಸೆಟ್ ಮೇಲೆ ಹೋದ ಕೂಡಲೇ ರಿಯಲ್ ಎಸ್ಟೇಟ್ ಹೋಗೋದಿಲ್ಲ. ರಿಸ್ಕಿಯರ್ ಆ್ಯಸೆಟ್ ಮೇಲೆ ಹೋಗಿ ಸ್ವಲ್ಪ ಸಮಯ ಆದ ಮೇಲೆ ರಿಯಲ್ ಎಸ್ಟೇಟ್ ಮೇಲೆ ಹೋಗ್ತದೆ. ಹಾಗೆ ಹೇಳಿಕೊಂಡು ರಿಸ್ಕಿಯರ್ ಆ್ಯಸೆಟ್ ಯಾವಾಗ ಕ್ರ್ಯಾಶ್ ಆಗ್ತದೆ ಇಮಿಡಿಯೇಟ್ ಆಗಿ ರಿಯಲ್ ಎಸ್ಟೇಟ್ ಕ್ರ್ಯಾಶ್ ಆಗೋದಿಲ್ಲ, ಅದು ಮತ್ತೆ ಸಹ ಮೇಲೆ ಹೋಗ್ಕೊಂಡೇ ಇರ್ತದೆ. ಸೊ ದಿಸ್ ಇಸ್ ದ ಲಿಂಕ್ ಬಿಟ್ವೀನ್ ಆಲ್ ದ ಅಸೆಟ್ಸ್. ಓಕೆ, ಹಾಗಾದರೆ ಇದು ರೈಟ್ ಟೈಮ್ ಅಂತ ಅಂದ್ಕೊಳ್ಬೇಕಾ? ಹಾಗಾದರೆ ನಾವು ಮಾರ್ಚಲ್ಲಿ ಇದ್ದೇವೆ. ಆಬ್ವಿಯಸ್ಲಿ ಹೌದು, ನೀವು ಹೇಳಿದ ಸರಿಯೇ. ಈಗ ಅಂತ ಹೇಳಿದ್ರೆ ಈಗ ನೀವು ಶೇರಿಗೆ ಇನ್ವೆಸ್ಟ್ ಮಾಡ್ತಾ ಇರೋದು ರಾಂಗ್ ಅಂತ ಹೇಳೋದಿಲ್ಲ ನಾನು. ಈಗ ಮೊನ್ನೆ ಆಯಿತು ನಿಮ್ಮ RBI ಇಂದ ಇವರು ನಮ್ಮ ಗವರ್ನರ್ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ದೇರ್ ಇಸ್ ಪರ್ಟಿಕ್ಯುಲರ್ ಡಿಸ್ಕನೆಕ್ಟ್ ಬಿಟ್ವೀನ್ ದ ರಿಯಲ್ ಇಕಾನಮಿ ಆ್ಯಂಡ್ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗಾಯಿತು ಅಂತ ಹೇಳಿದ್ರೆ ಪ್ರಿಡಿಕ್ಷನ್ ಬೇಕಾದರೆ ಮಾಡ್ಬೋದು. ಹಲವರು ತುಂಬ ಪ್ರಿಡಿಕ್ಷನ್ಸ್ ಮಾಡಿದ್ದಾರೆ ಯಾಕೆ ಹೀಗಾಗ್ತಾ ಇದೆ. ಈಗ ನೀವು ಹೇಳಿದ ಪ್ರಕಾರ ಇಕಾನಮಿ ಏನು ಸ್ಟ್ರಾಂಗ್ ಇದೆಯಾ? ಈಗ ತುಂಬ ವೀಕ್ ಇದೆ, ಆದರೆ ಬಿಸ್ನೆಸ್ಗೆ ಅನುಕೂಲವಾಗಿದೆ. ಆದರೆ ಯಾವ ರೀತಿಯಲ್ಲಿ ಈ ಶೇರ್ಸ್ ಮೇಲೆ ಹೋಗ್ತಾ ಇದೆಯಾ ಅದು ಬಬಲ್ ಫೇಸ್ ಅಂತ ಹೇಳ್ತಾ ಇದ್ದಾರೆ ಈಗ. ಬಟ್ ನನಗೆ ಹಾಗೆ ಅನಿಸ್ತಾ ಇಲ್ಲ. ಈಗ ಏನು ಅಂತ ಹೇಳಿದರೆ ಇಂಡಿಯಾ ಈಸ್ ಎ ಎಮರ್ಜಿಂಗ್ ಮಾರ್ಕೆಟ್. ಈಗ ಇಲ್ಲಿ ತುಂಬ ನಾವು ನಮ್ಮದೇ ಒಂದು ದೊಡ್ಡ ಮಾರ್ಕೆಟ್. ನಾವು ಅದರ ಮೇಲಿಂದ ಏನು ಅಂತ ಹೇಳಿದರೆ ನಮ್ಮ ಇಂಡಿಯಾದಲ್ಲಿ ತುಂಬ ಇದು ಏನು ಹೇಳೋದು ಪರ್ ಕ್ಯಾಪಿಟಲ್ ಇನ್ಕಮ್ ಪರ್ಸನ್ ಇನ್ಕಮ್ ಇದೆಯಲ್ಲ ತುಂಬ ಕಡಿಮೆ ಇದೆ. ಆದ್ದರಿಂದ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಹೊರಗಿನ ದೇಶದಿಂದ ಬರುವ ಎಲ್ಲ ಕಾಂಟ್ರಾಕ್ಟು ನಮಗೆ ಸಿಗುವಾಗೆ ನೋಡಲಿಕ್ಕೆ ಆಗ್ತದೆ. ಇನ್ಫ್ಯಾಕ್ಟ್ ನಾವು ಬೇರೆ ಎಲ್ಲ ದೇಶಗಳಿಗೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಕೂಡ ನಾವು ಫೈಟ್ ಕೊಡುವ ಇದರಲ್ಲಿದ್ದೇವೆ. ಆದ್ದರಿಂದ ಯಾವುದೇ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟಿಗೆ ಇಂಡಿಯಾದಷ್ಟು ಒಳ್ಳೆಯದು ಯಾವುದೂ ಇಲ್ಲ. ನಮಗಿಂತ ಒಂದು ಸ್ವಲ್ಪ ಮೇಲೆ ಇದ್ದರೆ ಈಗ ಚೈನಾ ಇದೆ, ಆದರೆ ನೆಕ್ಸ್ಟ್ ನಾವೇ ಇರೋದು. ಬಟ್ ಸಿನ್ಸ್ ಚೈನಾ ಒಂದು ಲಿಮಿಟನ್ನು ಹಾರಿ ಮೇಲೆ ಹೋದ ಕಾರಣ ಇಂಡಿಯಾ ಇಸ್ ದ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಆದ ಕಾರಣ ಇಲ್ಲಿ ಶೇರ್ಸ್ ಇನ್ನು ಡೌನ್ ಬರೋದು ಇನ್ನೊಂದು ಸ್ವಲ್ಪ ಹೋದರೆ ಏನೋ ಬರ್ಬೋದು, ಆದರೆ ಬಂದರೂ ಕೂಡ ಅದೇನು ತುಂಬ ಹಿಂದೆ ಬರುವ ಚಾನ್ಸಸ್ ತುಂಬ ಕಡಿಮೆ. ಒಂದು ಪುಟ್ಟ ವಿರಾಮದ ಬಳಿಕ ರಿಯಲ್ ಎಸ್ಟೇಟ್ ಗ್ರಾಹಕರೇ ಎಚ್ಚರ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾರ್ವತಿ ಪ್ರಾಪರ್ಟೀಸ್ ಮಾಲೀಕರಾಗಿರೋ ಡಾಕ್ಟರ್ ಗುಣರಂಜನ್ ಇದ್ದಾರೆ. ನಮಸ್ಕಾರ, ಬ್ರೇಕಿನ ಬಳಿಕ ಮತ್ತೆ ಸ್ವಾಗತ. ವಿಚಾರ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ ರಿಯಲ್ ಎಸ್ಟೇಟಲ್ಲಿ ಹಣ ಹಾಕೋದು ಒಳ್ಳೆಯದು, ರೈಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ. ಆದರೆ ಹಣವೇ ಇಲ್ಲದ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಮಧ್ಯಮ ವರ್ಗ ಇರ್ಬೋದು, ಮೇಲ್ಮಧ್ಯಮ ವರ್ಗ ಇರ್ಬೋದು, ನೀವು ಹಣ ಹಾಕಿ ಅಂತ ಹೇಳಿದರೆ ಇಕಾನಮಿ ಮುಂದಕ್ಕೆ ಹೇಗೆ ಹೋಗುತ್ತೆ, ಮುಂದೆ ಜೀವನ ಹೇಗೆ ನಡೆಯುತ್ತೆ, ಅಥವಾ ಹಾಕಿದರೆ ನಿಜಕ್ಕೂ ಲಾಭ ಆಗುತ್ತಾ, ಅಥವಾ ಹಾಕಲಿಕ್ಕೆ ಹಣವನ್ನು ಹೊಂದಿಸುವುದು ಹೇಗೆ, ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದಕ್ಕೆ ಉತ್ತರ ಏನು ಕೊಡ್ತೀರಿ? ನೋಡಿ ನಾಗೇಂದ್ರ ಅವರೇ, ಆ್ಯಕ್ಚುಲಿ ಈಗ ಈ ಕೊರೋನಾದಿಂದಾಗಿ ತುಂಬ ಬಿಸ್ನೆಸ್ಗಳೆಲ್ಲ ಹಾಳಾಗಿ ಹೋಗಿದೆ. ತುಂಬ ಯಾರ ಹತ್ರ ಹೆಚ್ಚಿನವ್ರ ಹತ್ರ ಹಣ ಇಲ್ಲ. ಯಾವುದೇ ಆಗಿರ್ಬೋದು, ಈಗ ಹೋಟೆಲ್ ಉದ್ಯಮ ಆಗಿರ್ಬೋದು, ಏವಿಯೇಷನ್ ಉದ್ಯಮ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳು ಎಲ್ಲವೂ ನಿಂತು ಹೋಗಿದೆ. ಇದು ಸರಿ, ನಾನು ಒಪ್ಕೊಳ್ತೇನೆ. ಆದರೆ ನೋಡಿ, ಇಕಾನಮಿ ಯಾವ ರೀತಿ ಮುಂದೆ ಹೋಗ್ಬೋದು ಅಂತ ಈಗ ನೀವು ಹೇಳಿದ್ರಿ. ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಹೆಚ್ಚೇ ಇದೆ. ನಾನು ಇಕನಾಮಿಸ್ಟ್ ಅಲ್ಲ ಅಂತ ಹೇಳಿದ್ರು ಕೂಡ ಟು ಸಮ್ ಎಕ್ಸ್ಟೆಂಟ್ ನನಗೆ ಇರೋ ನಾಲೆಜನ್ನು ನಾನು ನಿಮ್ಗೆ ಈಗ ತಿಳಿಸ್ತೇನೆ ಬೇಕಾದರೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದರೆ, 2 ರೀತಿಯ ಸಿಸ್ಟಮ್ ಇದೆ, ಪ್ರತಿ ದೇಶದಲ್ಲಿ ಇರ್ತದೆ, ನಮ್ಮದರಲ್ಲಿಯೂ ಇದೆ. ಅಂದರೆ ಒಂದು ಸೆಂಟ್ರಲ್ ಬ್ಯಾಂಕ್, ನಮ್ಮದು ಸೆಂಟ್ರಲ್ ಬ್ಯಾಂಕ್ ಯಾವುದು? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವರಿಗೆ ಏನಿರ್ತದೆ ಅಂತ ಹೇಳಿದರೆ ನೋಟ್ ಪ್ರಿಂಟ್ ಮಾಡುವ ಹಕ್ಕಿದೆ. ಆದರೆ ಆ ಪ್ರಿಂಟ್ ಮಾಡಿದ ನೋಟನ್ನು ಜನರಿಗೆ ಕೊಡುವ ಹಕ್ಕಿಲ್ಲ. ಅದೇ ಇನ್ನೊಂದೇನಿದೆ ಅಂತ ಹೇಳಿದರೆ ಸೆಂಟ್ರಲ್ ಗೌರ್ಮೆಂಟ್. ಈಗ ಸೆಂಟ್ರಲ್ ಗೌರ್ಮೆಂಟ್ ಇದೇನು ಅಂತ ಹೇಳಿದರೆ ನೋಟನ್ನು ಜನರ ಕೈಗೆ ತಲುಪಿಸುವ ಹಕ್ಕು ಉಂಟು, ಆದರೆ ನೋಟ್ ಪ್ರಿಂಟ್ ಮಾಡುವ ಹಕ್ಕಿಲ್ಲ. ಮತ್ತೊಂದು ರೀತಿಯಲ್ಲಿ ಈ ನೋಟನ್ನು ಈಗ ಜನರಿಗೆ ಹಂಚುವ ಹಕ್ಕು ಗೌರ್ಮೆಂಟಿಗೆ ಹೇಗೆ ಬರ್ತದೆ ಅಂತ ಹೇಳಿದರೆ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ, ಬೇರೆ ಬೇರೆ ಡೈರೆಕ್ಟ್ ಇಂಡೈರೆಕ್ಟ್ ಟೈಪ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಈ ಗೌರ್ಮೆಂಟು ಆ ಹಣವನ್ನು ಎಗೈನ್ ನಮ್ಮ ಸಿಸ್ಟಮಿಗೆ, ಅಂದರೆ ಜನರ ಕೈಗೆ ಹೋಗಲಿಕ್ಕೆ ಹೇಗೆ ಬೇಕಾ ಹಾಗೆ ಲಿಕ್ವಿಡಿಟಿ ಇನ್ಫ್ಯೂಸ್ ಮಾಡಲಿಕ್ಕೆ ಬೇರೆ ಬೇರೆ ಯೋಜನೆಗಳನ್ನು ಹಾಕ್ತದೆ. ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಮತ್ತು ಯಾವುದೇ ಬಿಸ್ನೆಸ್ ಸಪೋರ್ಟು, ಸಬ್ಸಿಡಿ, ಆ ರೀತಿ ಈ ರೀತಿ ಮಾಡಿ ಜನರ ಕಿಸೆಗೆ ಹಣವನ್ನು ಗೌರ್ಮೆಂಟ್ ಕೊಡ್ತದೆ. ಬಟ್ ಈಗ ನೀವು ಹೇಳಿದ್ದು ಸತ್ಯ. ಏನೀಗ ಕೊರೋನಾದಿಂದಾಗಿ ಯಾವುದೇ ರೀತಿ ಟ್ಯಾಕ್ಸ್ ಕಲೆಕ್ಷನೇ ಇರಲಿಲ್ಲ. ಈ ಟ್ಯಾಕ್ಸೇ ಕಲೆಕ್ಷನ್ ಇಲ್ಲದಿರುವಾಗ ಗೌರ್ಮೆಂಟ್ ಹತ್ರವೂ ಹಣ ಇರೋದಿಲ್ಲ, ಡೆಫಿಸಿಟ್. ಈ ಟೈಮಲ್ಲಿ ಹೇಗೆ ಅಂತ ಹೇಳಿದರೆ, ಈ ಸೆಂಟ್ರಲ್ ಬ್ಯಾಂಕು ಮತ್ತು ಈ ಸೆಂಟ್ರಲ್ ಗೌರ್ಮೆಂಟು ಎರಡೂ ಸೇರಿಕೊಂಡು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದು ಜನರಿಗೆ ಒಳ್ಳೆಯದಾಗುವಾಗ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದರೆ, ಈ ಗೌರ್ಮೆಂಟ್ ಹತ್ರ ಒಂದು ಇದಿರ್ತದೆ, ಬಾಂಡ್ ಅಂತ ಇರ್ತದೆ.
ಬಾಂಡ್ ಅಂತ ಹೇಳಿದ್ರೆ ಇಷ್ಟು ಹಣ ನನಗೆ ಕೊಡಿ ನೀವು, ನಾನು ನಿಮಗೆ ಇಷ್ಟು ಸಮಯದಲ್ಲಿ ಇಷ್ಟು ಮಾಡಿ ಕೊಡ್ತೇನೆ ಅಂತ ಒಂದು ಮಿನಿಮಲ್ ಬಡ್ಡಿ ಅಷ್ಟನ್ನು ಹಾಕಿ ಕೊಡ್ತೇನೆ ಅಂತ ಹೇಳ್ಕೊಂಡು ಗೌರ್ಮೆಂಟು ಆ ಬಾಂಡ್ ಪೇಪರನ್ನು ಕೊಡ್ತದೆ. ಯಾರಿಗೆ ಕೊಡ್ತದೆ? RBI ಕೊಡ್ತದೆ. ಅದಕ್ಕೆ ರಿಟರ್ನ್ ಆಗಿ RBI ಗೌರ್ಮೆಂಟಿಗೆ ಹಣ ಕೊಡ್ತದೆ, ಕ್ಯಾಶ್ ಕೊಡ್ತದೆ. ಈ ಕ್ಯಾಶ್ ಗೌರ್ಮೆಂಟಿಗೆ ಯಾವಾಗ ಬಂತ ಅದನ್ನು ಬಜೆಟ್ ಬೇರೆ ಬೇರೆ ಪ್ರಪೋಸಲನ್ನು ಮಾಡಿ ಗೌರ್ಮೆಂಟ್ ಜನರಿಗೆ ಹಣ ರೀಚ್ ಆಗುವಾಗೆ ಮಾಡ್ತದೆ. ಅದು ಹಾರ್ಮೋನಿಯಲ್ಲಿ ಈ ಎರಡು ಸಿಸ್ಟಮ್ಗಳು ವರ್ಕ್ ಮಾಡಿ ಜನರಿಗೆ ಹೆಲ್ಪ್ ಆಗುವಾಗ ಇದು ಮಾಡಿದೆ. ಈಗ ನೀವು ಹೇಳಿದ ಹಾಗೆ ಮೊನ್ನೆ ಏನಾಯ್ತು, ಈಗ ಎಷ್ಟು ಅಪ್ರಾಕ್ಸಿಮೇಟ್ಲಿ 12 ಲಕ್ಷ ಕೋಟಿಯ ಇದನ್ನು ಇನ್ವೆಸ್ಟ್ ಮಾಡುವ ಇದರಲ್ಲಿದೆ ಈಗ ಯಾವುದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್. ಈಗ ಅದಕ್ಕೆ ತಕ್ಕಾಗೆ ಆ ಹಣಗಳು ಟ್ಯಾಕ್ಸ್ ಕಲೆಕ್ಷನ್ಲಿ ಬರ್ತದೆ, ಬಂತು. ಆ ಉಳಿದದ್ದನ್ನು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಡೆಫಿಸಿಟ್ ಅಂತ ಹೇಳ್ತೇವೆ, ಬಜೆಟ್ ಡೆಫಿಸಿಟ್. ಆ ಡೆಫಿಸಿಟನ್ನು ಫಿಲ್ ಮಾಡಲಿಕ್ಕೆ ಏನು ಮಾಡ್ತದೆ ಅಂತ ಹೇಳಿದ್ರೆ ಗೌರ್ಮೆಂಟು RBIಯಿಂದ ಹಣವನ್ನು ಈ ರೀತಿ ತಗೊಳ್ತದೆ, ಬಾಂಡನ್ನು ಕೊಟ್ಟು ಈ ಕ್ಯಾಶನ್ನು ತಗೊಳ್ತದೆ. ಸೊ ಹೆಚ್ಚು ಹಣ ನಿಮ್ಮ ಇದಕ್ಕೆ ಬರ್ತದೆ. ಈಗ ಮೊನ್ನೆ ನಾನು ಯಾಕೆ ರಿಯಲ್ ಎಸ್ಟೇಟ್ ಅಂತ ಹೇಳಿದೆ ಅಂತ ಹೇಳಿದರೆ, ಮೊನ್ನೆ ನೀವು ಇದರಲ್ಲಿ ನೋಡಿ ಗೌರ್ಮೆಂಟು ಬೇರೆ ಬೇರೆ ರೀತಿಯ ಅನೌನ್ಸ್ಮೆಂಟ್ ಮಾಡಿದೆ. ಈಗ ನಿಮಗೆ ಅಫೋರ್ಡೆಬಲ್ ಹೌಸಿಂಗ್ ಸೆಕ್ಷನ್, ಈಗ ನಮ್ಮ ರಿಯಲ್ ಎಸ್ಟೇಟಲ್ಲಿ ಅಫೋರ್ಡೆಬಲ್ ಹೌಸಿಂಗ್ ಅಂತ ಹೇಳಿದರೆ 45 ಲಕ್ಷಕ್ಕಿಂತ ಒಳಗಿನ ಮನೆಗಳು. ಈಗ ನೀವೊಂದು ಖರೀದಿದಾರರು ಅಂತ ಹೇಳಿದ್ರೆ, ನಿಮಗೊಂದು ಮನೆ ತಗೊಳ್ಬೇಕು ಅಂತ ಹೇಳಿದ್ರೆ, ನೀವು 1 ಕೋಟಿ ಮನೆ ತಗೊಳ್ಳೋದಾದರೆ ಈ ವಿಷಯ ಬರೋದಿಲ್ಲ. ಬಟ್ ಅಫೋರ್ಡೆಬಲ್, ನೀವೊಂದು ಮಿಡಲ್ ಕ್ಲಾಸ್ ಜನ, ನಿಮಗೆ ಹಣ ಒಂದು ಮನೆ ಆಗಬೇಕು ಸ್ವಂತ ಅಂತ ಹೇಳಿದರೆ 45 ಲಕ್ಷಕ್ಕಿಂತ ಒಳಗಿನ ಮನೆಯನ್ನು ನೀವು ಖರೀದಿ ಮಾಡಿತು ಅಂತ ಹೇಳಿ ಆದರೆ ನಿಮಗೆ ಒಂದು ಪರ್ಟಿಕ್ಯುಲರ್ ಇಷ್ಟು ಅಂತ ಹೇಳಿ EMI ಇರ್ತದೆ ನೋಡಿ. ಆ EMIಯಲ್ಲಿ 2 ಭಾಗ ಇರ್ತದೆ, ಒಂದು ಪ್ರಿನ್ಸಿಪಲ್ ಭಾಗ ಮತ್ತೊಂದು ಇಂಟ್ರೆಸ್ಟ್ ಭಾಗ. ಅದು ನಿಮಗೆ ಗೊತ್ತಿರೋ ವಿಚಾರ. ಈ ಇಂಟ್ರೆಸ್ಟ್ ಭಾಗ ಎಷ್ಟಿರ್ತದೆ? ಈಗ ಒಂದು 10,000 EMI ನಿಮಗೆ ಬಂತು ಒಂದು ಮನೆಗೆ ಅಂತ ಹೇಳಿ, ಅದರಲ್ಲೊಂದು 6,000 ಪ್ರಿನ್ಸಿಪಲ್, 4,000 ಇಂಟ್ರೆಸ್ಟ್ ಅಂತ ಹೇಳಿದರೆ 48,000 ನಿಮ್ಮದು 1 ವರ್ಷದ್ದು ಇಂಟ್ರೆಸ್ಟ್ ಇದಾಯಿತು ಅಲ್ವಾ? ಅರ್ಥ ಆಯ್ತಾ ನಿಮಗೆ? ಕ್ಲಿಯರ್ ಆಗಿ ಆಯ್ತಲ್ವಾ? ಹೀಗೆ ನೀವು ಯಾರೆಲ್ಲ ಅಫೋರ್ಡೆಬಲ್ ಹೌಸಿಂಗ್ ತಗೊಳ್ತೀರಾ ಅವರಿಗೆ 1.5 ಲಕ್ಷದ ತನಕದ ಇಂಟ್ರೆಸ್ಟದ್ದು ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗ್ತದೆ. ಅಂದರೆ ಈಗ ನೀವು EMI ಮನೆ ತಗೊಂಡು 45 ಲಕ್ಷದ ಮನೆ ತಗೊಂಡ್ರೆ ಎಷ್ಟೋ ಒಂದು ಪರ್ಟಿಕ್ಯುಲರ್ ನಿಮಗೆ EMI ಬರ್ತದಲ್ವಾ? ಆ EMIಯಲ್ಲಿ ನಿಮ್ಮ ಇಂಟ್ರೆಸ್ಟ್ ಯಾವುದು ಬರ್ತದ ಅದು 1.5 ಲಕ್ಷ ತನಕ ಹೋಯ್ತು ಅಂತ ಹೇಳಿ ಆದರೆ ಆ 1.5 ಲಕ್ಷ ನಿಮ್ಮ ಇನ್ಕಮಿಂದ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೊಂದು 6 ಲಕ್ಷದ ಟ್ಯಾಕ್ಸೇಬಲ್ ಇನ್ಕಮ್ ಇದೆ ಅಂತ ಹೇಳಿ ಆದರೆ ಈ ಇಂಟ್ರೆಸ್ಟ್ ರೇಟ್ ಇದು 1.5 ಲಕ್ಷವನ್ನು ನೀವು ಲೆಸ್ ಮಾಡಿದರೆ ನಿಮಗೆ 4.5 ಲಕ್ಷಕ್ಕೆ ಮಾತ್ರ ಟ್ಯಾಕ್ಸ್ ಬರ್ತದೆ, ಈಚದಕ್ಕೆ ಬರೋದಿಲ್ಲ. ಇದು ಮೇಜರ್ ಸಪೋರ್ಟ್ ಯಾವುದು ನಿಮಗೆ ಗೌರ್ಮೆಂಟಿಂದ ಅಫೋರ್ಡೆಬಲ್ ಹೌಸಿಂಗ್ ಸೆಕ್ಷನ್ಗೆ ಇದು ಸಪೋರ್ಟ್. ದಿಸ್ ವಿಲ್ ಬೂಸ್ಟ್ ದ ಇಂಡಿಯನ್ ರಿಯಲ್ ಎಸ್ಟೇಟ್. ಯಾವ ರೀತಿ ಬೂಸ್ಟು? ಇಂಡಿಯಾ ಈಗಲೂ ಕೂಡ ಉಂಟಲ್ಲ ನಿಮಗೆ ಮೆಜಾರಿಟಿ ಆಫ್ ದ ಜನ ಅಫೋರ್ಡೆಬಲ್ ಹೌಸಿಂಗ್ ಸೆಕ್ಷನಲ್ಲೇ ಇದ್ದಾರಷ್ಟೇ ಹೊರತು ಲಕ್ಸುರಿಗೆ ಹೋಗಲಿಲ್ಲ. ಎಲ್ಲ ಜನರು ಒಂದು ಸ್ವಂತ ಮನೆ ಅಂದರೆ 45 ಲಕ್ಷದ ಕೆಳಗಿನದ್ದನ್ನೇ ನೋಡುವುದು. ಈಗ ನಮ್ಮದು ಕೂಡ ಅದೇ ರೀತಿಯ ಬಜೆಟೆಡ್ ಮನೆಗಳೇ ಇರುವುದು ನಮ್ಮ ಹತ್ರ. ಈ ರೀತಿಯ ಮನೆಗಳನ್ನು ನೀವು ಪರ್ಚೇಸ್ ಮಾಡೋದಕ್ಕೆ ಫಸ್ಟ್ ಗೌರ್ಮೆಂಟಿನ ಸಪೋರ್ಟು ಆ ರೀತಿ ಬಂತು ನೋಡಿ. ಎರಡನೇದು ಈಗ ರೀಟ್ ಅಂತ ಇದೆ. ರೀಟ್ ಅಂತ ಹೇಳಿದರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಇದೆ. ಯಾರೆಲ್ಲ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರಾ ಅವರಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ. ಇದು ಕೂಡ ಇನ್ನೊಂದು ರೀತಿಯ ಬೂಸ್ಟ್ ನಿಮಗೆ. ಅಂದರೆ ಅದರಿಂದಾಗಿ ಪುನಃ ಈ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂದರೆ ಏನು ಮಾಡ್ತಾರೆ ಅವರು? ಕಮರ್ಷಿಯಲ್ ಸ್ಪೇಸ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಸ್ಪೇಸ್ ಆಗಿರ್ಬೋದು. ಈಗ ನಮಗೆ ಆ್ಯಕ್ಚುಲಿ ಒಂದು ಬ್ಯಾಂಗ್ಳೂರ್ ಸೈಡಿಂದ ದರ್ ಇಸ್ ಅ ಪರ್ಟಿಕ್ಯುಲರ್ ಕಂಪನಿ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ನಮ್ಮ ಏರಿಯಾ ಅಂದರೆ ಈಗ ಮುಡಿಪಿಂದ ಹಿಡಿದು ನಿಮ್ಮ ದೇರಳಕಟ್ಟೆ ಈ ಏರಿಯಾದಲ್ಲಿ ಅವರಿಗೆ 100 ರೂಮ್ಸ್ ಇದೆಯಾ ಅವರಿಗೆ ಬೇಕು. ಅವ್ರೇನು ಮಾಡ್ತಾರೆ ಅದನ್ನು, ನೀವೀಗ ನಿಮ್ಮ ಹತ್ರ ಒಂದು 50 ರೂಮ್ಸ್ ಇದೆ, ಒಂದು ಲಾಡ್ಜ್ ಟೈಪ್ 50 ಇದೆ ಅಂತ ಹೇಳಿದರೆ ಅವ್ರು ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಹೇಗೆ? ಒಂದೊಂದು ರೂಮಿಗೆ ಇಷ್ಟರಾಗೆ ಬೇಸಿಕ್ ರೇಟ್ ನನಗೆ ಕೊಡು ಅಂತ ಹೇಳಿಕೊಂಡು ನಿಮ್ಮ ಹತ್ರ ಇನ್ವೆಸ್ಟ್ ಮಾಡ್ತಾರೆ. ನಿಮಗೆ ಅವರು ಅದಕ್ಕಿಂತ ಹೆಚ್ಚಕ್ಕೆ ಬೇರೆಯವರಿಗೆ ರೆಂಟಿಗೆ ಕೊಡ್ತಾರೆ. ಅದು ನಿಮಗೆ ಲಾಗವಿಲ್ಲ. ನಿಮಗೆ ತಿಂಗಳು ಅವರು ನಿಮ್ಮದು ಬೇಸಿಕ್ ರೇಟನ್ನು ಅವ್ರು ಎತ್ಸ ಹೋಗ್ತಾರೆ. ಈ ಟೈಪ್ ಆಫ್ ಕಂಪನಿ ಉಂಟಲ್ಲ, ಇದು ರೀಟ್ ಕೂಡ ಇದೇ ರೀತಿ ಮಾಡ್ತದೆ. ಅಂದರೆ ಮಾಸಾಗಿ ನಿಮ್ಮಿಂದ ಅದನ್ನೊಂದು ಪರ್ಚೇಸ್ ಮಾಡ್ತದೆ, ಇಲ್ಲದ್ರೆ ಅದನ್ನು ಲೀಸಿಗೆ ತಗೊಳ್ತದೆ. ಯಾವುದಾದ್ರೂ ರೀತಿ ಮಾಡಿ ಈ ಜನರ ಇನ್ವೆಸ್ಟ್ಮೆಂಟ್ ಹಣದಿಂದ ಅದನ್ನು ಯೂಸ್ ಮಾಡಿ ಹೀಗಿರುವ ರೂಮ್ಗಳನ್ನು ಅಥವಾ ಒಳ್ಳೆ ರಿಟರ್ನ್ ಬರುವಾಗಿದ್ದನ್ನು ಪರ್ಚೇಸ್ ಮಾಡಿ ಜನರಿಗೆ ಡಿವಿಡೆಂಡ್ ರೂಪದಲ್ಲಿ ಕೊಡ್ತದೆ. ಅಂಥ ರೀಟ್ಗಳಿಗೆ ನೀವು ಇನ್ವೆಸ್ಟ್ ಮಾಡಿದ್ದಕ್ಕೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ. ದಿಸ್ ಇಸ್ ಒನ್ ಮೋರ್ ನಿಮಗೆ ರಿಯಲ್ ಎಸ್ಟೇಟಿನ ನಿಮಗೆ ಗೌರ್ಮೆಂಟಿಂದ ಮೊನ್ನೆದು ಸಪೋರ್ಟ್. ಮತ್ತು ನೀವು ನೋಡಿತು ಅಂತ ಹೇಳಿದ್ರೆ ಈಗ ಮೊನ್ನೆ 8,500 ಕಿಲೋಮೀಟರ್ ರೋಡ್ ಕನ್ಸ್ಟ್ರಕ್ಷನಿಗೆ ಚಾಲನೆ ನೀಡಿದೆ. ಯಾರು? ಗೌರ್ಮೆಂಟು. ಎಲ್ಲಿ? ಟೈರ್ 2, ಟೈರ್ 3 ಸಿಟಿಗಳಲ್ಲಿ ಮಾಡಿದೆ. ಅಂದರೆ
ಯಾವ ಸಿಟಿಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಕಿಂಗ್ ಉಂಟಾ ಅಲ್ಲೆಲ್ಲ ರೋಡ್ಗಳನ್ನು ಅದು ರೋಡ್ಗೆ ಆದ್ಯತೆ ಕೊಡ್ತದೆ. ಯಾವಾಗ ಒಂದು ಸಿಟಿಯಲ್ಲಿ ರೋಡ್ ಡೆವಲಪ್ ಆಯಿತಾ ಆಟೋಮ್ಯಾಟಿಕ್ ಆಗಿ ಸಿಟಿ ನೆಟ್ವರ್ಕ್ ಕನೆಕ್ಷನ್ ಜಾಸ್ತಿ ಆಗ್ತದೆ. ಈ ಕನೆಕ್ಷನ್ ಜಾಸ್ತಿ ಆದ್ದರಿಂದ ಅಲ್ಲಿ ಜನರ ವಾಸ್ತವ್ಯ ಜಾಸ್ತಿ ಆಗ್ತದೆ. ವಾಸ್ತವ್ಯ ಜಾಸ್ತಿ ಆದ ಕೂಡಲೇ ನಿಮಗೆ ರಿಯಲ್ ಎಸ್ಟೇಟ್ ಹೇಗಾದರೂ ಮೇಲೆ ಹೋಗಲೇಬೇಕು. ಈಗ ನಿಮಗೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಲಿಕ್ಕೆ ಕಷ್ಟ ಆದಾಗಲ್ಲೂ ನೀವು ಅಲ್ಲಿ ಬೇಡ ಅಂತ ಹೇಳೋದು. ಯಾವ ರೀತಿಯಲ್ಲಿ ಗೌರ್ಮೆಂಟ್ ಹೈವೇ ಅಥವಾ ಈ ರೀತಿಯ ಸಬರ್ಬನ್ ಏರಿಯಾದ ಡೆವಲಪ್ಮೆಂಟ್ ಮಾಡ್ತದ ರೋಡು, ಅದರಿಂದ ನಿಮ್ಗೆ ಅದು ಬೆನಿಫಿಟೇ ಆಗಿ ಆಗ್ತದೆ. ಅದು ಇಂಡೈರೆಕ್ಟ್ಲಿ ನಿಮಗೆ ಮನೆ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಇದು ಡಿಮಾಂಡ್ ಇನ್ಕ್ರೀಸ್ ಆಗಲಿಕ್ಕೆ ಅದುವೇ ಕಾರಣ. ಅದರಿಂದ ಒಂದು ಮತ್ತು ನಾಗೇಂದ್ರ ಅವರೇ, ಮೊನ್ನೆದರಲ್ಲಿ 20,000 ಕೋಟಿಯನ್ನು ಗೌರ್ಮೆಂಟು ಖಾಲಿ ಟೈರ್ 2 ಟೈರ್ 3 ಸಿಟಿಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಅಂತಲೇ ಇಟ್ಟಿದೆ. ಈಗ ಇದು ಕೂಡ ನಿಮ್ಮ ರಿಯಲ್ ಎಸ್ಟೇಟಿಗೆ ಪೂರಕವಾಗಿಯೇ ಇದೆ. ಈಗ ನಾವು ಮಾತಾಡಿದ್ರಲ್ಲಿ ಯಾವುದೆಲ್ಲ ಆಯಿತು ನೋಡಿ, ನಿಮಗೆ ಒಂದು ಅಫೋರ್ಡೆಬಲ್ ಹೌಸಿಂಗಿನ ಟ್ಯಾಕ್ಸ್ ಎಕ್ಸಂಪ್ಷನ್ ಆಯಿತು, ಇನ್ನೊಂದು ನಿಮಗೆ ಹೈವೇ ಕನ್ಸ್ಟ್ರಕ್ಷನ್ಗಳಾಯಿತು, ಮತ್ತು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಮೂಲಕ ಇನ್ವೆಸ್ಟ್ ಮಾಡುವವರಿಗೆ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಆಯಿತು, ಅಂದರೆ ಟ್ಯಾಕ್ಸ್ ಹಾಲಿಡೇ ಅದಾಯಿತು. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಒಂದು ಇದೆ, ಅದರಿಂದ ಎಷ್ಟು ಅಮೌಂಟ್ ಸಿಗತ್ತೆ ಅನ್ನೋದಕ್ಕೆ ಮಾತು ಕೂಡ ಇದೆ. ಅದು ಕೂಡ ಹೌದು, ಅದು ಕೂಡ ಇದೆ. ಅದನ್ನು ಅಪ್ಲೈ ಮಾಡಿ ಅದರಿಂದಾಗಿಯೂ ಬೆನಿಫಿಟ್ ಪಡೆದವರು ಇದ್ದಾರೆ. ಆದರೆ ಅದರಲ್ಲಿ ಏನು ಅಂತ ಹೇಳಿದರೆ ಅದರಲ್ಲೂ ಹಾಗೆ ಅದು ಕೂಡ ಯಾರಿಗೆ ಅಂತ ಹೇಳಿದರೆ ಫಸ್ಟ್ ಟೈಮ್ ಹೋಮ್ ಬೈಯರಿಗೆ ಮಾತ್ರ ಇರ್ತದೆ. ಅದು ಅಂದರೆ ನಿಮ್ಮ ಹೆಸರಲ್ಲಿ ಯಾವುದೇ ಪ್ರಾಪರ್ಟಿ ಫಸ್ಟ್ ಇರಬಾರ್ದು. ಈಗ ನಾವು ಹೇಳಿದೆ ಅಫೋರ್ಡೆಬಲ್ ಹೌಸಿಂಗ್ ಸೆಕ್ಷನ್ ಯಾವುದು ಹೇಳಿದೇವ ಅದು ಅವರು ಇಷ್ಟು ಸ್ಟ್ರಿಂಜೆಂಟ್ ಇದರಲ್ಲಿ ಬರೋದಿಲ್ಲ, ಬಟ್ ಅದರಲ್ಲಿ ಸ್ಟ್ರಿಕ್ಟ್ ಇದೆ. ಅಂದರೆ ನಿಮ್ಮ ಹೆಸರಲ್ಲಿ ಯಾವುದೇ ವೆಹಿಕಲ್ಸ್ ಅಥವಾ ನಿಮ್ಮ ಹತ್ರ ಯಾವುದೇ ಪ್ರಾಪರ್ಟಿ ಇರಬಾರ್ದು. ಮತ್ತು ಅದೇ ಅಫೋರ್ಡೆಬಲ್ ಹೌಸಿಂಗ್ ಸೆಕ್ಷನ್ಗೆ ಈಗ ಅದು ಸಹ ಬರ್ತದೆ, ಅಲ್ಲಿ ಕೂಡ ನಿಮಗೆ ಇದು ಬೆನಿಫಿಟ್ ಆಗ್ತದೆ. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ನೀವು ಬಹಳ ಪ್ರಮುಖವಾಗಿ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು ಮತ್ತು ಯಾವ ಹಂತದಲ್ಲಿ ಮಾಡಬೇಕು ಅಂತ ಹೇಳಿಕೊಟ್ರಿ. ಅದು ಬಂಗಾರ ಇರ್ಬೋದು, ಭೂಮಿ ಇರ್ಬೋದು, ಶೇರ್ಸ್ ಇರ್ಬೋದು. ಬಹುಶಃ ಇನ್ನು ಕೊನೆಯ ಭಾಗದಲ್ಲಿ ನೀವು ಹೇಳಿಕೊಟ್ಟದ್ದು ಬಜೆಟ್ನಲ್ಲಿ ಏನು ನಮ್ಮ ಲಾಭ ಮಧ್ಯಮ ವರ್ಗದವರಿಗೆ ಈ ಮನೆ ಖರೀದಿ ಮಾಡಲಿಕ್ಕಂತ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಸಂಚಿಕೆ ಅಂತ ಇವತ್ತು ಕೂಡ ನಾವು ಅಂದ್ಕೊಂಡಿದ್ದೇವೆ. ಪ್ರತಿ ಸಂಚಿಕೆಯಲ್ಲಿ ಕೂಡ ನಾವು ಜನರಿಗೆ, ಮಧ್ಯಮ ವರ್ಗದ ಜನರಿಗಿರ್ಬೋದು ಅಥವಾ ಗ್ರಾಹಕರಿಗಿರ್ಬೋದು ಸೂಕ್ತ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ನಿಮಗೆ ನಮ್ಮ ಟಿವಿಯ ಪರವಾಗಿ ಮತ್ತು ನಮ್ಮೆಲ್ಲ ಆತ್ಮೀಯ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದು ಇವತ್ತಿನ ರಿಯಲ್ ಎಸ್ಟೇಟ್ ಗ್ರಾಹಕರೇ ಎಚ್ಚರ ಕಾರ್ಯಕ್ರಮ. ಮುಂದಿನ ರಿಯಲ್ ಎಸ್ಟೇಟ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.